ನಾವು ಹೋರಾಟ ಕೊಟ್ಟು ಇದ್ದಿಡೋರೆ ಟಾರ್ ಹಾಕೋದು ನಮ್ಮ ದುಡ್ಡು ವೇಸ್ಟ್ ಮಾಡೋದು. ಒಂದು ಮರ ಹೋಗಿ ಬೇಜಾರಿ ಒಂದು ಮರ ಇರಬೇಕು. ಇದು ಮುಟ್ಟು ತಪ್ಪಲ್ಲ. ಬೇಡ ಇತ್ತು ಟೆಂಡರ್ ಆದ್ಮೇಲೆ ಫುಲ್ ಪರ್ಮಿಷನ್ ಸರ್ಕಾರ ದುಡ್ಡು ಅಂದ್ರೆ ನಮ್ಮದೇ ದುಡ್ಡು ಅದು. ಹೆಬ್ರಿ ಮಾಂಡಿ 3 ಕೈ ಸಂಪರ್ಕಿಸುವ ಪ್ರಮುಖ ರಸ್ತೆಯ ಡಾಂಬರೀಕರಣ ನಡೆಯುತ್ತಿದ್ದು ಇದು ಸಮರ್ಪಕವಾಗಿ ಆಗಲಿಲ್ಲ ಎಂದು ಹೆಬ್ರಿ ಕುಚ್ಚೂರು ಭಾಗದ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಮಗಾರಿಯನ್ನು ತಡೆದು ಅಧಿಕಾರಿಗಳು ಹಾಗೂ ಕಾಮಗಾರಿ ಗುತ್ತಿಗೆದಾರರು ಮೊದಲೇ ಹೇಳಿದ ಹಾಗೆ ರಸ್ತೆ ಅಗಲೀಕರಣ ಆಗಬೇಕು, ಇಲ್ಲದಿದ್ದರೆ ಡಾಂಬರೀಕರಣ ಬೇಡ ಎಂದು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಆರ್ಟಿಷನ್ ಅಂತ ಹೇಳಿ ರೆಕಾರ್ಡ್ ಸಪರೇಟ್ ಸರ್ಕಾರಿ ಜಾಗ, ಅದ್ರ ಆಚೆಗಿದ್ದು ಅವರು ಬೇಲಿ ಹಾಕಬೇಕು, ಕಂಪೌಂಡ್ ಹಾಕಬೇಕು ಅವರು. ಅದಕ್ಕೆ ಇದು ನಾನು ಎಷ್ಟು ಸಲ ಹೇಳಿ ಕೇಂದ್ರ ನಮ್ಮ ಮಾತು ಕೇಳ್ತಿಲ್ಲ, ಬತ್ತಿಲ್ಲ, ಸಪೋರ್ಟ್ ಮಾಡೋದು. ಅಲ್ಲ ವೈಲಪ್ಪ ಕಣಿ ತೋಡೋತಿ ಒಂದು ದಾರಿ ಬಿಡಿ ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ಹೆಬ್ರಿ ಠಾಣಾಧಿಕಾರಿ ರವಿ ಬಿಕೆ, ಪಿಡಬ್ಲ್ಯೂಡಿ ಇಂಜಿನಿಯರ್ ತ್ರಿನೇಂದ್ರ, ಗುತ್ತಿಗೆದಾರರಾದ ವಾದಿರಾಜ ಶೆಟ್ಟಿ ಇವರು ಆಕ್ರೋಶಗೊಂಡ ಗ್ರಾಮಸ್ಥರನ್ನ ಮನವೊಲಿಸಿ ಮಳೆಗಾಲ ಕಳೆದ ನಂತರ ಡಿಸೆಂಬರ್ನಲ್ಲಿ ರಸ್ತೆಯ ಮರು ಡಾಮರೀಕರಣ ಅಗಲೀಕರಣ ಮಾಡಿಕೊಡುತ್ತೇನೆ ಎಂದು ಭರವಸೆಯನ್ನು ನೀಡಿದರು. ಅರಣ್ಯ ಇಲಾಖೆಯವರ ಸಮಸ್ಯೆಯಿಂದ ರಸ್ತೆ ಅಗಲೀಕರಣಕ್ಕೆ ವಿಳಂಬವಾಗಿದೆ. ಅರಣ್ಯ ಇಲಾಖೆಯ ಎಫ್ಸಿ ಸಿಕ್ಕಿದ ಕೂಡಲೇ ಕಾಮಗಾರಿ ನಡೆಸಲಾಗುವುದು ಎಂದು ಹೇಳಿದರು. 44 ಫೀಟ್ ನಮ್ಮದೇ ಸರ್ವೆ ಲೈನ್, ಇದು ಯಾರ್ದು ಫಾರೆಸ್ಟ್ ಅಲ್ಲ 44. ಬಟ್ ಎಕೋ ಸೆನ್ಸಿಟಿವ್ ಝೋನಲ್ಲಿ ನೀವು ತಗೊಳ್ಳೇಬೇಕು ಪರ್ಮಿಷನ್ ಅಂತ ಹೇಳಿದ್ರು. FC ಕ್ಯಾನ್ಸಲ್ ಮಾಡೋಕ್ಕೆ ಮತ್ತೆ 6 ತಿಂಗಳಾಯಿತು. ನೀವು ಹೇಳ್ತೀರಿ ಪ್ರೋಸೆಸ್, ನಾವು ಹೇಳ್ತು ಎಲ್ಲ ಪ್ರೋಸೆಸ್ ನಿಮ್ಗೆ 1 ವರ್ಷದಲ್ಲಿ ಮಾಡ್ಕೊಡ್ತೇವೆ. ಬರೀ FC ಹಾಕಿದ್ದು ನಾವು ವಾಪಸ್ ತಗೊಳ್ಳೋಕ್ಕೆ ಮತ್ತೆ 6 ತಿಂಗಳಿಗೆ ಹಾಕಿದ್ದು 6 ತಿಂಗಳು, ವಾಪಸ್ ತಗೊಳ್ಳೋಕ್ಕೆ ಮತ್ತೆ 6 ತಿಂಗಳು, ಇಲ್ಲಿ ತೆಗಿಲಿಕ್ಕೆ ಆದರೆ ಮತ್ತೆ ಮೂವ್ಮೆಂಟ್ ಆಗೋದು. ಸೊ ಅದಕ್ಕೆ 1 ವರ್ಷ ಆಯಿತು. 1 ವರ್ಷ ಫುಲ್ ಬರೀ FC ಕ್ಲಿಯರ್ ಮತ್ತೆ ಹೇಳಿದ್ರು ಎಕೋಸಿಸ್ಟಮಲ್ಲಿ ಮಾಡಿದ್ದ. ಎಕೋಸಿಸ್ಟಮಲ್ಲಿ ಮಾಡಿ ಎಲ್ಲ ಪ್ರೋಸೆಸ್ ಆಗಿ ಈಗ ಗೌರ್ಮೆಂಟ್ ಲೆವೆಲಲ್ಲಿ ಅರಣ್ಯ ಭವನದಿಂದ ಡೆಲ್ಲಿಗೆ ಹೋಗಿದೆ. ಡೆಲ್ಲಿಗೆ ಹೋಗಿ ವಾಪಸ್ ಬಂತು. ಏನಕ್ಕೆ ಅಂತ ಹೇಳಿದ್ರೆ ಅನಿಮಲ್ ಕಾರಿಡಾರ್ ಬೇಕು ಅಂತ.